ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪೋಪ್ ಜಗದ್ಗುರುಗಳು ಪೋಪ್ ಫ್ರಾನ್ಸಿಸ್ ಅವರು ಹೇಳ್ತಾರೆ, ಎರಡು ರೀತಿಯಾದಂತಹ ಕ್ರೈಸ್ತರಿದ್ದಾರೆ. ಕ್ರಿಶ್ಚಿಯನ್ಸ್ ಆಫ್ ವರ್ಡ್ಸ್ ಆ್ಯಂಡ್ ಕ್ರಿಶ್ಚಿಯನ್ಸ್ ಆಫ್ ಆ್ಯಕ್ಷನ್. ಮಾತಿನ ಕ್ರೈಸ್ತರು ಹಾಗೂ ಕ್ರಿಯೆಯ ಕ್ರೈಸ್ತರು. ಮಾತಿನ ಕ್ರೈಸ್ತರು ಹಾಗೂ ಕ್ರಿಯೆಯ ಕ್ರೈಸ್ತರು. ನಮ್ಮ ಜೀವನದಲ್ಲಿ ನಾವು ಹಲವಾರು ವ್ಯಕ್ತಿಗಳನ್ನು ನೋಡಿದ್ದೇವೆ. ಮಾತಿನಲ್ಲಿ ದೊಡ್ಡ ಅರಮನೆಗಳನ್ನು ಕಟ್ತಾರೆ. ನೋಡಿದ್ದೀರಾ? ಯಾರಾದ್ರು ನೋಡಿದ್ದೀರಾ ನಿಮ್ಮ ಜೀವನದಲ್ಲಿ? ಕೇವಲ ಅವರ ಮಾತಿನಲ್ಲೇ ದೊಡ್ಡ ದೊಡ್ಡ ಅರಮನೆಗಳನ್ನು ಕಟ್ತಾರೆ. ಇನ್ನು ಕೆಲ ಜನ ಮಾತನಾಡುವುದೇ ಇಲ್ಲ, ಬದಲಾಗಿ ಏನಾದರೂ ಮಾಡ್ತಾ ಇರ್ತಾರೆ ಜೀವನದಲ್ಲಿ. ಪೋಪ್ ಜಗದ್ಗುರುಗಳು ಹೇಳ್ತಿದ್ದಾರೆ, ಮಾತಿನ ಕ್ರೈಸ್ತರು. ಮಾತಿನ ಕ್ರೈಸ್ತರೆಂದರೆ ಕೇವಲ ಮಾತಿನಲ್ಲಿ ನಮ್ಮ ವಿಶ್ವಾಸ ನಂಬಿಕೆ ಯಾವುದು ಆಳವಾಗಿರುವುದಿಲ್ಲ, ಬದಲಾಗಿ ಕೇವಲ ಮಾತಿನಲ್ಲೇ ಅವರು ಅವರ ವಿಶ್ವಾಸವನ್ನು ತೋರ್ಪಡಿಸುತ್ತಾರೆ. ಕ್ರಿಸ್ತರ ಬಗ್ಗೆ, ಅದರ ಬಗ್ಗೆ, ಎಲ್ಲ ಗೊತ್ತಿರುತ್ತೆ, ಎಲ್ಲದರ ಬಗ್ಗೆ ಮಾತನಾಡ್ತಾರೆ. ಆದರೆ ಅದನ್ನು ಅವರ ಜೀವನದಲ್ಲಿ ರೂಢಿಸಿಕೊಂಡು ನಡೆಯುವುದಿಲ್ಲ. ಎರಡನೆಯ ವಿಭಾಗದ ಕ್ರೈಸ್ತರು ಕ್ರಿಯೆಯ ಕ್ರೈಸ್ತರು. ಕ್ರಿಯೆ ಎಂದರೆ ಏನು? ಮಾಡುವಂಥವರು, ಆ್ಯಕ್ಷನ್. ಕ್ರಿಯೆಯ ಕ್ರೈಸ್ತರು ದೇವರ ವಾರ್ತೆಯನ್ನು, ಸುವಾರ್ತೆಯನ್ನು ಕೇಳಿ, ಧರ್ಮಸಭೆಯ ಬೋಧನೆಯನ್ನು ಅನುಸರಿಸಿ, ಒಳ್ಳೆಯ ರೀತಿಯಾದಂಥ ಕ್ರೈಸ್ತ ಜೀವನವನ್ನು ನಡೆಸಿ, ಆ ಮಾತಿನಲ್ಲಿ ಅವರು ಹೊರಗೆ ತೋರ್ಪಡಿಸುವ ಹಾಗೆ ಅವರ ಜೀವನವನ್ನು ಅದೇ ರೀತಿಯಲ್ಲಿ ನಡೆದುಕೊಂಡು ಹೋಗುವಂತಹ ಕ್ರೈಸ್ತರನ್ನು ನಾವು ಕ್ರಿಶ್ಚಿಯನ್ಸ್ ಆಫ್ ಆ್ಯಕ್ಷನ್ ಅಥವಾ ಕ್ರಿಯೆಯ ಕ್ರೈಸ್ತರು ಎಂದು ಕರೆಯುತ್ತೇವೆ. ನಮ್ಮೆಲ್ಲರ ಜೀವನವನ್ನು ನಾವು ಅವಲೋಕಿಸಿ ನೋಡುವಾಗ ನಮಗೆ ಸಿಗುವುದು ಈ ರೀತಿಯಾದಂತಹ ಒಂದು ಉಭಯ ವ್ಯಕ್ತಿತ್ವದ ಸ್ವರೂಪ. ನಮ್ಮೆಲ್ಲರಲ್ಲೂ ಸಹ ಉಭಯ ವ್ಯಕ್ತಿತ್ವದ ಸ್ವರೂಪ. ಉಭಯ ಅಂದರೆ ಪ್ರಿಟೆನ್ಷನ್, ಎರಡೆರಡು, ದ್ವಂದ್ವ, ಎರಡೆರಡು ವ್ಯಕ್ತಿತ್ವಗಳು ತೋರ್ಪಡಿಸುವಂತಹ ಜೀವನ. ನಾನು ಮುಂದೆ ಬೇರೆಯವರಿಗೆ ಬೇರೆದೇ ರೀತಿಯಾಗಿ ತೋರ್ಪಡಿಸ್ತೇನೆ, ಒಳಗೆ ಏನೇನೋ ಆಗ್ತಿದೆಯೋ ಗೊತ್ತಿಲ್ಲ, ಆದರೆ ಮೇಲ್ಮೇಲೆ ಮಾತ್ರ ನಾನು ಒಂದು ಒಳ್ಳೆಯ ರೀತಿಯಾದಂತಹ ಕ್ರೈಸ್ತನಾಗಿ ಜೀವಿಸ್ತೇನೆ. ಅಥವಾ ಏನಾದರೂ ಹಲವಾರು ಬಾರಿ ನಾವು ದೇವರಿಗೆ ಧ್ಯಾನದ ಸಮಯದಲ್ಲಿ ಅಥವಾ ಹುಟ್ಟುಹಬ್ಬಗಳ ಸಮಯದಲ್ಲಿ, ಹೊಸ ವರ್ಷದ ಸಮಯದಲ್ಲಿ ಹೊಸ ಹೊಸ ಸಂಕಲ್ಪಗಳನ್ನು ಮಾಡ್ತೇವೆ. ಆ ಸಂಕಲ್ಪಗಳನ್ನು ಕಾರ್ಯರೂಪಕ್ಕೆ ತರಲು ನಮ್ಮಿಂದ ಆಗೋದಿಲ್ಲ. ಅಥವಾ ಆ ಸಂಕಲ್ಪವನ್ನು ಕಾರ್ಯರೂಪಕ್ಕೆ ತರುವಂಥ ಸಮಯದಲ್ಲಿ ಅದರ ಬಗ್ಗೆ ನಾವು ಮರ್ತೋಗಿರ್ತೇವೆ. ಕೇವಲ ನಾವು ಮಾತಿನ ಕ್ರೈಸ್ತರಾಗಿ ಉಳಿದು ಬಿಡ್ತೇವೆ. ಧರ್ಮಸಭೆಯ ಇತಿಹಾಸದಲ್ಲಿ ನಾವು ನೋಡುವಾಗ ಈ ರೀತಿಯಾದಂಥ ಅನೇಕ ಕ್ರೈಸ್ತರಿದ್ದಾರೆ. ಅದು ಸಹ ಪೋಪ್ ಜಗದ್ಗುರುಗಳು ಅದನ್ನು ವಿಶ್ಲೇಷಿಸಿ ಹೇಳ್ತಾರೆ, ಸ್ವಲ್ಪ ಜನರು ಕ್ರೈಸ್ತರಾಗಿ ಕ್ರಿಸ್ತನಿಲ್ಲದ ಕ್ರೈಸ್ತರಾಗಿ ಜೀವಿಸ್ತಾರೆ. ಕ್ರೈಸ್ತರು, ಆದರೆ ಅವರ ಕ್ರೈಸ್ತ ಜೀವನದಲ್ಲಿ ಕ್ರಿಸ್ತನೇ ಇರುವುದಿಲ್ಲ. ಕ್ರಿಸ್ತನು ಹೇಳಿರುವಂತಹ ವಾಕ್ಯಗಳನ್ನು ಅವರ ಜೀವನದಲ್ಲಿ ಅನುಸರಿಸಿ ನಡೆದೇ ಇರುವುದಿಲ್ಲ. ಕ್ರಿಸ್ತನಿಲ್ಲದ ಕ್ರೈಸ್ತರು, ಕ್ರಿಶ್ಚಿಯನ್ಸ್ ವಿತೌಟ್ ಕ್ರೈಸ್ಟ್. ಎರಡನೆಯದು ಲೈಟ್ ಕ್ರಿಶ್ಚಿಯನ್, ಅಂದರೆ ತೆಳುವಾದ ಕ್ರೈಸ್ತ. ಕೇಳ್ತೀನಿ, ಮಾಡ್ತೀನಿ, ಸ್ವಲ್ಪ ತಗೊಳ್ತೀನಿ, ಇಟ್ಸ್ ಓಕೆ, ಚಲ್ತಾ ಹೈ ಆ್ಯಟಿಟ್ಯೂಡ್, ಓಕೆ, ಎಲ್ಲ ನಡೆಯುತ್ತೆ, ಲೈಟ್ ಕ್ರಿಶ್ಚಿಯನ್. ಸೊ ಇತಿಹಾಸದಲ್ಲಿ ಈ ರೀತಿಯಾದಂಥ ಕ್ರೈಸ್ತರನ್ನು ಸಹ ನಾವು ನೋಡ್ತೇವೆ. ಹೇಗೆ? ಸರಿ, ಎಲ್ಲ ನಡೆಯುತ್ತೆ, ಪರವಾಗಿಲ್ಲ, ಹೋಗುತ್ತೆ, ಹಾಗೆ ಹೀಗೆ. ಮೂರನೆಯ ಥರದ ಕ್ರೈಸ್ತರು ಮೇಲ್ನೋಟದ ಕ್ರೈಸ್ತರು, ಸೂಪರ್ಫಿಷಿಯಲ್ ಕ್ರಿಶ್ಚಿಯನ್ಸ್ ಅಂದೇವೆ. ಮೇಲ್ನೋಟದ ಕ್ರೈಸ್ತರು. ಮೇಲ್ನೋಟದ ಕ್ರೈಸ್ತರೆಂದರೆ ತೋರ್ಪಡಿಕೆಗೋಸ್ಕರ ನಮ್ಮ ಭಕ್ತಿಯ ಜೀವನವನ್ನು ನಾವು ಪ್ರದರ್ಶಿಸುವಂತಹ ವ್ಯಕ್ತಿಗಳು. ಇನ್ನೊಂದು ರೀತಿಯಾದಂತಹ
ಕ್ರೈಸ್ತರು ನಾವು ನೋಡುವುದೇನೆಂದರೆ ಗಾಢವಾದ ಕ್ರೈಸ್ತರು, ಅಪಾರವಾದ ಭಕ್ತಿಯಿಂದ ಗಾಢವಾಗಿ ತೀವ್ರವಾಗಿ ಅವರ ಜೀವನವನ್ನು ನಡೆಸುವಂತಹ ಕ್ರೈಸ್ತರು, ರಿಜಿಡ್ ಕ್ರಿಶ್ಚಿಯನ್ಸ್. ಹಲವಾರು ಥರದ ಕ್ರೈಸ್ತರನ್ನು ನಾವು ನೋಡ್ತೇವೆ. ಆದರೆ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ನಮಗೆ ಮೊಟ್ಟ ಮೊದಲನೆಯ ವಾಕ್ಯದಲ್ಲಿ, ಇಂದಿನ ಶುಭ ಸಂದೇಶದಲ್ಲಿ ಹೇಳ್ತಿದ್ದಾರೆ, ನನ್ನನ್ನು ಕೇವಲ ಸ್ವಾಮಿ 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 ಅಂತ ಕರೆದರೆ ನಿಮಗೆ ಸ್ವರ್ಗ ಸಾಮ್ರಾಜ್ಯ ಸಿಗುವುದಿಲ್ಲ. ಸ್ವಾಮಿ 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 ಬರೀ ಮಾತಿನಲ್ಲಿ, ಮೇಲ್ನೋಟದಲ್ಲಿ, ಅಥವಾ ತೆಳುವಾಗಿ, ಅಥವಾ ಕ್ರೈಸ್ತರಾಗಿ ಬಾಳುವಾಗ ನನಗೆ ಸ್ವರ್ಗ ಸಾಮ್ರಾಜ್ಯ ಸಿಗುವುದಿಲ್ಲ. ಬದಲಾಗಿ ನನ್ನ ತಂದೆಯ ಚಿತ್ತವನ್ನು ಪಾಲಿಸಿ ನಡೆಯುವವನು ಮಾತ್ರ ಒಂದು ಒಳ್ಳೆಯ ಕ್ರೈಸ್ತನಾಗಿ, ಅಥವಾ ಅವನಿಗೆ ದೇವರ ಸಾಮ್ರಾಜ್ಯ ಖಂಡಿತವಾಗಿ ಸಿಗುತ್ತೆ ಎನ್ನುವುದನ್ನು ನಾವು ನೋಡ್ತೇವೆ ಇಂದಿನ ಶುಭ ಸಂದೇಶದಲ್ಲಿ. ಶುಭ ಸಂದೇಶದಲ್ಲಿ 2ನೇ ಭಾಗದಲ್ಲಿ ಯೇಸು ಕ್ರಿಸ್ತರು ಮನೆಯನ್ನು ಕಟ್ಟುವುದರ ಬಗ್ಗೆ ಹೇಳ್ತಿದ್ದಾರೆ. ಬಂಡೆಯ ಮೇಲೆ ಹಾಗೂ ಮರಳಿನ ಮೇಲೆ. ಮನೆ ಕಟ್ಟಿದ್ದೀರಾ ಇಲ್ಲಿರೋರು? ಅಥವಾ ಮನೆ ಕಟ್ಟಿರುವುದನ್ನು ನೀವು ನೋಡಿರ್ತೀರ. ಒಂದು ಮನೆ ಕಟ್ಟುವಾಗ ಏನೇನು ಬೇಕು, ಫೌಂಡೇಶನ್ ಬೇಕು, ಅದಕ್ಕೆ ಸ್ವಲ್ಪ ಕ್ಯೂರಿಂಗ್ ಬೇಕು, ನೀರು ಬೇಕು, ಸಿಮೆಂಟ್ ಬೇಕು, ಕಬ್ಬಣ ಬೇಕು, ಸಾಮಗ್ರಿಗಳು ಬೇಕು. ಸಾಮಗ್ರಿಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಿಶ್ರಣವನ್ನು ಮಾಡಿ ಅದನ್ನು ನಾವು ಮನೆ ಕಟ್ಟಲು ಅದನ್ನು ಬಳಸ್ತೇವೆ. ಈಗ ಈ ನಡುವೆ ಮರಳಿನ ಮೇಲೆ ಯಾರಾದರೂ ಮನೆ ಕಟ್ತಾರಾ? ಎಲ್ಲೂ ಕೇಳಿಲ್ಲ ಅಲ್ಲ, ಮರಳಿನ ಮೇಲೆ ಮನೆ ಕಟ್ಟುವುದು. ಇತ್ತೀಚೆಗೆ ನಾವು ನ್ಯೂಸಲ್ಲಿ ಓದಿದ್ವಿ, ಮೊನ್ನೆ ಗುಜರಾತಲ್ಲಿ ಏನಾಯಿತು, ಗುಜರಾತಲ್ಲಿ ಒಂದು ಹೊಸ ಸೇತುವೆ, ಹಳೆಯ ಸೇತುವೆಯನ್ನು ದುರಸ್ತಿ ಮಾಡಿ ಅದನ್ನು ಜನರಿಗೆ ಉಪಯೋಗಿಸಲು ಅದನ್ನು ಬಿಟ್ಟಿದ್ದರು. ಏನಾಯಿತು, ಓಪನ್ ಆಗಿ ಒಂದೇ ವಾರದಲ್ಲಿ ಆ ಸೇತುವೆ ಮೇಲೆ ಜನರಿದ್ದಾಗ ಒಂದು 130ಕ್ಕಿಂತ ಹೆಚ್ಚು ಜನರು ಅವರ ಜೀವನವನ್ನು ಕಳೆದುಕೊಂಡರು. ಹಾಗಾಗಿ ನಾವು ನೋಡ್ತಾ ಇರ್ತೀವಿ, ಬಿಲ್ಡಿಂಗ್ಗಳು, ಫ್ಲೈಓವರ್ ಅಥವಾ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಬೀಳುವುದನ್ನು ನಾವು ನೋಡ್ತೇವೆ. ಯಾಕಂದರೆ ಕಳಪೆ ಕಾಮಗಾರಿ ಹಾಕಿರ್ತಾರೆ. ಇಂದು ಕ್ರೈಸ್ತರು ನಮಗೆ ಹೇಳ್ತಿದ್ದಾರೆ, ಸ್ವರ್ಗ ಸಾಮ್ರಾಜ್ಯ ನಮಗೆ ಬೇಕಾದರೆ ದೇವರ ಚಿತ್ತವನ್ನು ಅನುಸರಿಸಿ ನಡೆಯುವವನಿಗೆ ಮಾತ್ರ ಸ್ವರ್ಗ ಸಾಮ್ರಾಜ್ಯ ಸಿಗುವುದು. ತದನಂತರ ನಮಗೆ ಈ ಒಂದು ಕಲ್ಲಿನ ಹಾಗೂ ಮರಳಿನ ಮೇಲೆ ಮನೆ ಕಟ್ಟುವುದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ನೀಡ್ತಿದ್ದಾರೆ. ನಾವು ಈಗ ನಮ್ಮ ಮನೆಯನ್ನು ಹೇಗೆ ಕಟ್ತಾ ಇದ್ದೇವೆ ಅವಲೋಕಿಸಿ ನೋಡೋಣ. ನಮ್ಮ ಜೀವನದ ಮನೆಯನ್ನು ನಾವು ಹೇಗೆ ಕಟ್ತಾ ಇದ್ದೇವೆ? ನಮ್ಮ ಜೀವನದ ಮನೆ ಅಂದರೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ನಮ್ಮ ಒಂದು ಜಾಗವನ್ನು ಹೇಗೆ ಒಂದು ಸುಭದ್ರವಾದ ಅಸ್ಥಿವಾರದಲ್ಲಿ ಹೇಗೆ ಕಟ್ತಾ ಇದ್ದೇವೆ? ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಕಳಪೆ ಸಾಮಗ್ರಿಗಳು ಹಾಕಿದರೆ ನಾವು ನೋಡಿದ ಹಾಗೆ ಈ ಬ್ರಿಡ್ಜ್ ಬೀಳುವುದು ಅಥವಾ ಕಾಂಟ್ರಾಕ್ಟರ್ ಈ ನಡುವೆ ಎಲ್ಲ 40% ಕಮಿಷನ್ನ ತಗೊಂಡು ಕಳಪೆ ಕಾಮಗಾರಿಗಳನ್ನು ಹಾಕ್ತಾರೆ ಅಂತ ನಾವು ನ್ಯೂಸಲ್ಲಿ ಓದ್ತೇವೆ. ನಮ್ಮ ಒಂದು ಈ ಕ್ರೈಸ್ತ ಜೀವನಕ್ಕೂ ಸಹ ನಾವೇನು ಮಾಡ್ತಾ ಇದ್ದೇವೆ, ಈಗ ಕಳಪೆ ಸಾಮಗ್ರಿಗಳನ್ನು ನಾವು ಹಾಕ್ತಾ ಇದ್ದೇವೆ. ತೋರ್ಪಡಿಕೆ, ಕೇವಲ ನಾನು ಯೇಸು ಕ್ರಿಸ್ತರು ಹೇಳುವಂಥ ಬೋಧನೆಗಳನ್ನೆಲ್ಲ ಕೇಳಿಸ್ತೇನೆ, ಆದರೆ ಅದನ್ನು ಅನುಸರಿಸಿ ನಡೆಯೋದಿಲ್ಲ. ಒಳ್ಳೆಯ ಸಾಮಗ್ರಿ ಅಲ್ಲ. ಅಲ್ಲಿ ಮನೆ ಕಟ್ಟಲಿಕ್ಕೆ ಒಳ್ಳೆಯ ಸಾಮಗ್ರಿ ಅಲ್ಲ. ದೇವರ 10 ಕಟ್ಟಳೆಗಳಿದೆ, ಧರ್ಮಸಭೆಯ ನಿಯಮಗಳಿದೆ, ಧರ್ಮಸಭೆಯ ಬೋಧನೆ ಇದೆ, ಧರ್ಮೋಪದೇಶ ಇದೆ, ಗುರುಗಳು ಪ್ರಬೋಧನೆಯನ್ನು ನೀಡ್ತಾರೆ, ಮನೆಯಲ್ಲಿ ಬೈಬಲ್ ಓದ್ತೀರಿ. ಈ ಎಲ್ಲವನ್ನು ನಾವು ಅನುಸರಿಸಿ ಅದನ್ನು ನಡೆದರೆ ಆಗ ಮಾತ್ರ ನಾವು ಒಳ್ಳೆಯ ಸಾಮಗ್ರಿಗಳನ್ನು ನಮ್ಮ ಜೀವನದ ಮನೆಯನ್ನು ಕಟ್ಟಲು ಸಾಧ್ಯವಾಗತ್ತೆ. ಮತ್ತು ಒಂದು ಮನೆ ಕಟ್ಟುವಾಗ ಸಿಮೆಂಟ್ ಗೋಡೆಗೆ ಆಗಾಗ ನೀರು ಹಾಕಬೇಕಂತೆ, ಕ್ಯೂರಿಂಗ್. ನಾವೆಷ್ಟು ನೀರು ಹಾಕ್ತೀವಿ ಅಷ್ಟು ಗಟ್ಟಿ ಆಗುತ್ತೆ ಗೋಡೆ. ನಾವು ಒಳ್ಳೆಯ ಸಾಮಗ್ರಿಗಳಿಂದ ನಮ್ಮ ಮನೆಯನ್ನು ಕಟ್ಟಿದಾಗ ನಾವು ಪ್ರತಿನಿತ್ಯ ಅದರ ಪೋಷಣೆಯನ್ನು ನಾವು ಮಾಡ್ತಾ ಇರಬೇಕು.
ನಮ್ಮ ಜೀವನದಲ್ಲಿ ಪ್ರಾರ್ಥನೆ, ನಮ್ಮ ಜೀವನದಲ್ಲಿ ಆ ವಿಶ್ವಾಸ, ಬಲಿಪೂಜೆಯಲ್ಲಿ ಭಾಗವಹಿಸುವುದು, ಪಾಪ ನಿವೇದನೆ ಸಂಸ್ಕಾರದಲ್ಲಿ ಆಗಾಗ ನಾವು ಪಾಲ್ಗೊಳ್ಳುವುದು, ಇದನ್ನೆಲ್ಲ ನಾವು ಮಾಡಿದಾಗ ನಮ್ಮ ಮನೆಗೆ ಒಳ್ಳೆಯ ಕ್ಯೂರಿಂಗನ್ನು ನಾವು ಮಾಡ್ತೇವೆ. ಒಳ್ಳೆಯ ಕ್ಯೂರಿಂಗನ್ನು ಮಾಡಿ ನಮ್ಮ ಸ್ವರ್ಗ ಸಾಮ್ರಾಜ್ಯದಲ್ಲಿ ನಮ್ಮ ಜೀವನದ ಮನೆಯನ್ನು ಸುಭದ್ರವಾಗಿ ಕಟ್ತೇವೆ. ಇನ್ನೊಂದು, ಈ ಮನೆಯ ಬಗ್ಗೆ ನಾವು ಚಿಂತಿಸುವಾಗ ಸ್ವಲ್ಪ ಮನೆ ಕಟ್ಟುವಾಗ ಎಲ್ಲ ಸಾಮಾನು ನಮಗೆ ಕಾಣಿಸುತ್ತಾ? ಹೊರಗಡೆ ಫೌಂಡೇಶನ್ ಕಾಣಿಸೋದಿಲ್ಲ, ಕೇವಲ ಹೊರಗಡೆ ಇರುವ ಗೋಡೆಗಳು ಮಾತ್ರ ಕಾಣುತ್ತೆ. ನಮ್ಮ ಫೌಂಡೇಶನ್, ನಮ್ಮ ಬುನಾದಿ ಸ್ಥಿರವಾಗಿರಬೇಕು. ನಮ್ಮ ಒಳಗೂ ಹೊರಗೂ ಎಲ್ಲವೂ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಮನೆ ಸುಭದ್ರವಾಗಿರಲು ಸಾಧ್ಯ. ಫೌಂಡೇಶನ್ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇಳಿಬಿಟ್ಟು ಒಳಗೆಲ್ಲ ನಾವು ಕಳಪೆ ವೇಸ್ಟ್ ಇರೋದನ್ನೆಲ್ಲ ಹಾಕಿ ಮೇಲೆ ಮನೆ ಕಟ್ಟಿದ್ರೆ ಮನೆ ನಿಲ್ಲುತ್ತಾ? ನಿಲ್ಲೋದಿಲ್ಲ. ಹಾಗೆ ನಾವು ನಮ್ಮ ಜೀವನದಲ್ಲಿ ಒಳ್ಳೆಯತನವನ್ನು, ಒಳ್ಳೆಯ ನೀತಿ ಬೋಧನೆಗಳನ್ನು ರೂಢಿಸಿ ಬಾಳಿ ಬದುಕಿದಾಗ, ಒಳಗಡೆಯೂ ಸಹ ಹೊರಗಡೆಯೂ ಸಹ ನಾವು ಜೀವಿಸಿದಾಗ ನಮ್ಮ ಒಂದು ಒಳ್ಳೆಯ ರೀತಿಯಾದಂಥ ಜೀವನದ ಮನೆಯನ್ನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಕಟ್ಟಬಹುದು. ಆಗಮನ ಕಾಲದಲ್ಲಿ ನಾವೆಲ್ಲರೂ ಇದ್ದೇವೆ. ಅನೇಕ ರೀತಿಯಾದಂಥ ಡಿಸೆಂಬರ್ 1 ಬಂತು, ಬಟ್ಟೆ ತಗೊಳ್ಬೇಕು, ಡೆಕೋರೇಷನ್ ಮಾಡಬೇಕು, ಪೇಂಟ್ ಮಾಡಬೇಕು, ಇದೆಲ್ಲ ಓಕೆ, ನಡೀಲಿ. ಅದರ ಜೊತೆ ನಮ್ಮ ಆಂತರಿಕವಾಗಿಯೂ ಸಹ ನಮ್ಮ ಹೃದಯಗಳಲ್ಲಿ ಯೇಸು ಕ್ರಿಸ್ತರು ಹುಟ್ಟಬೇಕಾದರೆ ನಮ್ಮ ಮನೆ ಶುಭ್ರವಾಗಿರಬೇಕು, ಶುಚಿಯಾಗಿರಬೇಕು. ಒಂದು ಒಳ್ಳೆಯ ಬುನಾದಿಯ ಮೇಲೆ ನಾವು ನಮ್ಮ ಮನೆಯನ್ನು ಕಟ್ಟಬೇಕು. ಕೇವಲ ಬನ್ನಿ ಸ್ವಾಮಿ ನಮ್ಮ ಮನೆಗೆ ಅಂದರೆ ಯೇಸು ಕ್ರಿಸ್ತರು ಬರುವುದಿಲ್ಲ. ಬದಲಾಗಿ ನಾನು ಒಳ್ಳೆಯ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ಒಳ್ಳೆಯ ರೀತಿಯಾದಂಥ ಕ್ರೈಸ್ತ ಜೀವನ ನಡೆಸಿದಾಗ ಮಾತ್ರ ಯೇಸು ಕ್ರಿಸ್ತರು ನಮ್ಮ ಹೃದಯದಲ್ಲಿ ಜನಿಸಲು ಸಾಧ್ಯ. ಈ ನಮ್ಮ ಹೃದಯವನ್ನು ಚೆನ್ನಾಗಿ ಶುಚಿಯಾಗಿಡಲು ಹಾಗೂ ಸುಭದ್ರವಾದ ಮನೆಯನ್ನು ಕಟ್ಟಲು ದೇವರಲ್ಲಿ ನಾವು ನಮ್ಮ ಪ್ರಾರ್ಥನೆಗಳನ್ನು ದೇವರ ಮುಂದಿಡೋಣ ಹಾಗೂ ಭಕ್ತಿಯಿಂದ ಅವರಲ್ಲಿ ಯಾಚಿಸೋಣ. ಆಮೇನ್.